ಕರಾವಳಿ ಉತ್ಸವ ಸಂಭ್ರಮ. ಕಾರವಾರ ನಗರದ ಟ್ಯಾಗೋರ್ ಕಡಲ ತೀರದ ಮಯೂರವರ್ಮ ವೇದಿಕೆಯಲ್ಲಿ ಸೋಮವಾರ ನಡೆದ ಕರಾವಳಿ ಉತ್ಸವಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಉದ್ಘಾಟಿಸಿದರು. ಉತ್ಸವದ ಹಿನ್ನೆಲೆ ಸೋಮವಾರ ಮಧ್ಯಾಹ್ನದಿಂದಲೇ ನಗರದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಎಲ್ಲೆಡೆ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಸಂಜೆಯಾಗುತ್ತಿದ್ದಂತೆ ಸಾರ್ವಜನಿಕರು ಕಡಲ ತೀರದತ್ತ ಆಗಮಿಸಿದರು. ಬಳಿಕ ಮಯೂರವರ್ಮ ವೇದಿಕೆಯಲ್ಲಿ ಸ್ಥಳೀಯ ಕಲಾವಿದರಿಂದ ವಿವಿಧ ನೃತ್ಯ ಪ್ರದರ್ಶನ ನಡೆಯಿತು. ಯಕ್ಷಗಾನ, ದೊಡ್ಡ ಕುಣಿತ, ವೀರಗಾಸೆ ಸೇರಿದಂತೆ ವಿವಿಧ ಕಲಾ ತಂಡಗಳು ಪ್ರದರ್ಶನ ನೀಡಿದವು. ಸಾರ್ವಜನಿಕರಿಗಾಗಿ 10,000 ಆಸನದ ವ್ಯವಸ್ಥೆ ಮಾಡಲಾಗಿತ್ತು. ಬಹುತೇಕ ಎಲ್ಲ ಆಸನಗಳು ಭರ್ತಿಯಾಗಿತ್ತು. ಕಾರವಾರ ಸೇರಿದಂತೆ ವಿವಿಧ ತಾಲೂಕುಗಳಿಂದ ಬಂದ ಸಾರ್ವಜನಿಕರು ಕಾರ್ಯಕ್ರಮವನ್ನು ಕಂಡು ಆನಂದಿಸಿದರು. ಬೈತ್ಕುಳ ಗ್ರಾಮದ ಮೀನುಗಾರರು ಹಸಿರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಮಾತನಾಡಿ, 1995ರಿಂದ 18 ಬಾರಿ ನಡೆದ ಈ ಉತ್ಸವ ಕಳೆದ 5 ವರ್ಷ ಆಸಕ್ತಿಯ ಕೊರತೆಯಿಂದ ನಿಂತಿತ್ತು. ಕಾಂಗ್ರೆಸ್ ಸರ್ಕಾರವು ಸಾಮಾನ್ಯ ಜನರ ಕಲೆ ಉಳಿಸಿ ಬೆಳೆಸಲು ಕರಾವಳಿ ಉತ್ಸವವನ್ನ ಮತ್ತೆ ಆರಂಭಿಸಿದೆ. ನಮ್ಮ ಭಾಗದಲ್ಲಿ ಕಲಾವಿದರನ್ನು ಉಳಿಸಲು ಹಾಗೂ ರಾಷ್ಟ್ರ ಮಟ್ಟದ ಕಲಾವಿದರನ್ನು ಕರೆಸಿ ಮನರಂಜನೆ ನೀಡಲು ಸರ್ಕಾರ ಬಜೆಟ್ನಲ್ಲಿ ಅನುದಾನ ಇಟ್ಟಿದೆ ಎಂದರು. ನಮ್ಮ ಉದ್ದೇಶವು ಮನರಂಜನೆ, ಕಲಾವಿದರಿಗೆ ಪ್ರೋತ್ಸಾಹ ಹಾಗೂ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ಜೊತೆಯಲ್ಲಿ ಜಿಲ್ಲೆಯ ಅಭಿವೃದ್ಧಿ ಮಾಡುವುದಾಗಿದೆ. ಉತ್ತಮ ಮಳೆ ಬೀಳುವ ಈ ಜಿಲ್ಲೆ ದೇವಭೂಮಿ. ಇಲ್ಲಿನ ಜನರು ಯಾವುದೇ ರೀತಿಯಲ್ಲಿ ನಿಸರ್ಗ ಹಾಳು ಮಾಡದೆ ಪ್ರವಾಸೋದ್ಯಮ, ಮೀನುಗಾರಿಕೆ ಅಭಿವೃದ್ಧಿ ಮಾಡಲಾಗುತ್ತಿದೆ. ಈ ಉದ್ದೇಶದಿಂದಲೇ ವಿವಿಧ ಕಾರ್ಯಕ್ರಮ ಮಾಡಲಾಗುತ್ತಿದೆ ಎಂದರು. ಯಾವುದೇ ರಸ್ತೆ, ಸೇತುವೆ ಹಾಗೂ ಜನಸಾಮಾನ್ಯರ ಅಭಿವೃದ್ಧಿ ಮಾಡುವ ಹಣದಿಂದ ಕಾರ್ಯಕ್ರಮ ಮಾಡುತ್ತಿಲ್ಲ. ಇದಕ್ಕಾಗಿಯೇ ಹಣ ಇಡಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಹಣ ಹೂಡಿಕೆ ಮಾಡುವವರು ಬರುತ್ತಿದ್ದಾರೆ. ಅವರಿಗೆ ಸಹಕಾರ ಮಾಡಲಾಗುತ್ತಿದೆ. ನಮ್ಮ ಜಿಲ್ಲೆಯ ಜನರು ಬೇರೆ ಜಿಲ್ಲೆಗೆ ಹೋಗುವುದನ್ನು ತಪ್ಪಿಸಲಾಗುತ್ತದೆ. ಹಾಗಾಗಿ ಶರಾವತಿ ಅಭಿವೃದ್ಧಿ ಸೇರಿದಂತೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ನೀಲನಕ್ಷೆ ಸಿದ್ಧಪಡಿಸಲಾಗಿದೆ. ಜಿಲ್ಲೆಯ ಜನರು ಸಹಕರಿಸಬೇಕು ಎಂದರು. ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, 1995ರಲ್ಲಿ ಆರಂಭಗೊಂಡ ಕರಾವಳಿ ಉತ್ಸವ ಅದ್ಧೂರಿಯಾಗಿ ನಡೆದುಕೊಂಡು ಬಂದಿವೆ. ಈಗಾಗಲೇ ಗೋಡೆ ಚಿತ್ರ ಸ್ಪರ್ಧೆ ನಡೆದಿದ್ದು, ಇನ್ನ ಸಾಕಷ್ಟು ಕಾರ್ಯಕ್ರಮಗಳು ನಡೆಯಲಿವೆ. 1 ವಾರಗಳ ಕಾಲ ನಮ್ಮ ಜಿಲ್ಲೆಯ ಕಲೆ ಮತ್ತು ಸಂಸ್ಕೃತಿಯನ್ನು ಸಂಭ್ರಮಿಸೋಣ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕಾರ್ಯಕ್ರಮಕ್ಕೆ ಶುಭ ಕೋರಿದ ದೃಶ್ಯದ ತುಣುಕುಗಳನ್ನು ಪ್ರಸಾರ ಮಾಡಲಾಯಿತು. ಬಳಿಕ ಖ್ಯಾತ ಹಿನ್ನೆಲೆ ಗಾಯಕರಿಂದ ರಸಸಂಜೆ ಕಾರ್ಯಕ್ರಮ ನಡೆಯಿತು. ರಾಜ್ಯ ಮಾರ್ಕೆಟಿಂಗ್ ಮತ್ತು ಕನ್ಸಲ್ಟೆಂಟ್ ಅಧ್ಯಕ್ಷ ಮತ್ತು ಶಾಸಕ ಸತೀಶ್ ಸೈಲ್, ವಿಧಾನ ಪರಿಷತ್ ಶಾಸಕ ಗಣಪತಿ ಉಳ್ವೇಕರ್, ಶಾಂತಾರಾಮ್ ಸಿದ್ದಿ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್, ಜಿಲ್ಲಾ ಪಂಚಾಯತಿಯ ಸಿಇಒ ಡಾಕ್ಟರ್ ದಿಲೀಶ್ ಶಶಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಕೆಎಸ್ಎಂಸಿಎ ವ್ಯವಸ್ಥಾಪಕ ನಿರ್ದೇಶಕ ಮೊಹಮ್ಮದ್ ಅತೀಕ್ ಉಲ್ಲಾ, ಕಾರವಾರ ವಲಯದ ಡಿಎಫ್ಒ ರವಿಶಂಕರ್, ತರಬೇತಿ ನಿರತ ಐಎಎಸ್ ಅಧಿಕಾರಿ ಜುಫಿಶಾನ್ ಹಕ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕಿ ಮಂಗಲಾ ನಾಯ್ಕ್, ಎಲ್ಲ ಉಪವಿಭಾಗಾಧಿಕಾರಿಗಳು ಇದ್ದರು. ಹೆಚ್ಚಿನ ಸಂಖ್ಯೆಯ ಬಲಭಾಗದಲ್ಲಿ, ವೇದಿಕೆಯ ಬಲಭಾಗದಲ್ಲಿ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದಲ್ಲಿ ಹಸಿರು ಪಟಾಕಿ ಹಾರಿಸುವ ಮನಮೋಹಕ ಪ್ರದರ್ಶನ ಈಗ ನಮ್ಮ ಗೌರವಾನ್ವಿತ ಸಚಿವರು, ನಮ್ಮೆಲ್ಲರ ನೆಚ್ಚಿನ ನಾಯಕರ ಅಮೃತಾಸ್ತದಿಂದ ಇದೀಗ ದೀಪವನ್ನ ಹಚ್ಚಿದ್ದಾಯ್ತು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪತ್ ಜೊತೆಗೆ ಸಿಂಗಾರದ ಅನಾವರಣ ಮಾಡೋದ್ರ ಮುಖಾಂತರ ಜೊತೆಗೆ ಸೃಷ್ಟಿಸಲಾಗ್ತಾ ಇದೆ ನಮ್ಮ ಕರಾವಳಿ ಉತ್ಸವ. ಜೊತೆಗೆ ಈಗ ಸಿಂಗಾರ ಅನಾವರಣವನ್ನ ಮಾಡಬೇಕಾಗಿ ವಿನಂತಿಸ್ಕೊತಾ ಇದೀವಿ. ಎಲ್ಲ ಗೌರವಾನ್ವಿತರು ತಮ್ಮ ಅಮೃತ ಹಸ್ತದಿಂದ
ಇತಿಹಾಸವನ್ನ ಸೃಷ್ಟಿಸುವಂತ ಅದ್ಭುತವಾದಂತಹ ಉತ್ಸವ ಇಲ್ಲಿ ಇದೀಗ ಉದ್ಘಾಟಕರ ನುಡಿಯನ್ನ ಮಾಡಲಿದ್ದಾರೆ ನಮ್ಮ ಮಾನ್ಯ ಸಚಿವರು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಸಚಿವರಿಂದ. ಒಂದು ವರ್ಷ ಗ್ಯಾಪ್ ಆಯ್ತು ನಮ್ಮ ಸರ್ಕಾರ ಬಂದ ಮೇಲೆ, ಇಲ್ಲ ಹೋದ ವರ್ಷ ಆಗ್ಬೇಕಿತ್ತು, ಈ ವರ್ಷ ಮತ್ತೆ ಪುನಃ. ನಾವು ಇಲ್ಲಿ ಇಂಥ ಒಂದು ಉತ್ಸವ ಮಾಡಲಿಲ್ಲ ಅಂದ್ರೆ ಈ ಹಣ ಬೇರೆ ಕಡೆ ರಾಜ್ಯದಲ್ಲಿ ಬೇರೆ ಕಡೆಯಲ್ಲಿ ಆದ್ರೂ ಬೇರೆ ಬೇರೆ ಕಾರ್ಯಕ್ರಮ ಮಾಡೋದಿಲ್ಲ. ಸರ್ಕಾರವೇ ನಮ್ಮ ಇತಿಹಾಸವನ್ನ. ಕೊರೋನಾ ಮಹಾಮಾರಿಯ ನಂತರ ಬಂತಲ್ಲ ನಮಗೊಂದು ಕಷ್ಟ. ಆವಾಗಿಂದ ಇವತ್ತು 7 ವರ್ಷ ತನಕ ನಮ್ಮಲ್ಲಿ ಕರಾವಳಿ ಫೆಸ್ಟಿವಲ್ ಆಗಲಿಲ್ಲ. ಅದನ್ನ ಕರಾವಳಿ ಫೆಸ್ಟಿವಲ್ ಅನ್ನ ಈ ಸಲ ನಾವು ಮಾಡ್ಬೇಕಂತ, ವಿಜೃಂಭಣೆಯಿಂದ ಮಾಡ್ಬೇಕಂತ ಒಂದು ಸಪ್ತಾಹವನ್ನೇ ಇಟ್ಕೊಂಡಿದ್ದೇವೆ. ಇದನ್ನ ಸಾಧಾರಣ ಮೈಸೂರು ದಸರಾ ಹೋಲಿಕೆಗೆ ಆ ಟೈಪ್ ಮಾಡುವಂತ ನಮ್ಮ ಒಂದು ವಿಚಾರ ಇತ್ತು. ಇದಕ್ಕೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸರ್ ಇರ್ಬೋದು, ಡಿ ಕೆ ಶಿವಕುಮಾರ್ ಸರ್ ಇರ್ಬೋದು, ನಮ್ಮ ಸಾಂಸ್ಕೃತಿಕ ಇಲಾಖೆಯ ಎಲ್ಲ ಮಿನಿಸ್ಟರ್ಸು ಮತ್ತೆ ಸುಧಾಕರ್ ಇರ್ಬೋದು, ಶಿವರಾಜ್ ತಂಗಡಿ ಅವರು ಎಲ್ಲರೂ ಸಹಾಯವನ್ನು ಮಾಡಿದ್ದಾರೆ. ಇಲ್ಲಿಯ ಲೋಕಲ್ ಇಂಡಸ್ಟ್ರಿಗಳು ಸಹಾಯ ಮಾಡಿದ್ದಾರೆ. ನಾವು ಇದನ್ನ ಜನರಿಗೆ ಒಂದು ಏನು ಮನೋರಂಜನೆ, ಈ ಮನೋರಂಜನೆ ಏನು ಅಲೋಕೇಶನ್ ಉಂಟಲ್ಲ, ಇದು ರೋಡ್ ಮಾಡ್ಲಿಕ್ಕೆ ಆಗುವುದಿಲ್ಲ, ಇದನ್ನು ಬೇರೆ ಕಡೆ ಹಾಕ್ಲಿಕ್ಕೆ ಆಗುವುದಿಲ್ಲ. ಜನರು ಸ್ವಲ್ಪ ತಪ್ಪು ಕಲ್ಪನೆ ಇದೆ. ಆದ್ರಿಂದ ಈ ವೈನ್ ಮುಖಾಂತರ ಅವ್ರಿಗೆ ಸ್ವಲ್ಪ ಕಂಟ್ರೋಲ್ ಇರಬೇಕು ಮಾತಿನಲ್ಲಿ. ಮತ್ತೆ ಇಂಥ ಒಂದು ಕಲೆಯನ್ನ ನಮ್ಮ ಜನರಿಗೆ ಹೆಚ್ಚಿನ ಆಸಕ್ತಿಯನ್ನು ಕೊಟ್ಟಿದೆ. ನಮ್ಮ ಲೋಕಲ್ ಕಾರವಾರ ಆರ್ಟಿಸ್ಟ್ ಅವರಿಗೆ, ಅಂದ್ರೆ ನಮ್ಮ ಜಿಲ್ಲೆ ಆರ್ಟಿಸ್ಟ್ ಅವರಿಗೆ ಎಲ್ಲರಿಗೂ ಹೇಳಿದ್ದೇವೆ, ಯಾರು ಒಂದು ಇದರಲ್ಲಿ ಭಾಗವಹಿಸಬಹುದು. ಮತ್ತು ಅಷ್ಟೇ ಅಲ್ಲ, ನಾಳೆಯಿಂದ ಬಸ್ಗಳನ್ನು ಸಹ ಇಡ್ತೇವೆ. ಮತ್ತೆ ನಮ್ಮ ಆರ್ಟಿಸ್ಟ್ಗಳಿಗೆ ಒಳ್ಳೆಯ ಆರ್ಟಿಸ್ಟ್ ಹೊರರಾಜ್ಯಗಳನ್ನು ತಂದು ಅವರ ಹತ್ರ ಸಹ ನಾವು ಏನು ಕಲಿಬೇಕು, ಅವರ ಹೇಗೆ ಒಂದು ಆರ್ಟಿಸ್ಟ್ ಅಂದ್ರೆ ಏನು ಇರ್ತಾರೆ, ಹೇಗೆ ಯಾವ ತರ ಮಾಡ್ತಾರೆ ಅದನ್ನು ಕಲಿಬೇಕಂತ ಆ ತರ ಒಂದು ನಿಟ್ಟಿನಲ್ಲಿ ಇದು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾಧಿಕಾರಿಗಳು, ಮಾನ್ಯ ಉಸ್ತುವಾರಿ ಸಚಿವರು, ಆಮೇಲೆ ಎಲ್ಲಾ ಇಲಾಖೆಯವರು ಕೂಡಿ ನಾವು ಒಂದು ತಮ್ಮ ಸಹಕಾರ ಅದರೊಳಗೆ, ಮತ್ತೆ ಯಾರು ವಾರ್ತಾ ಇಲಾಖೆ, ತಾವು ಮತ್ತೆ ದೃಶ್ಯ ಮಾಧ್ಯಮ ಮತ್ತೆ ಪತ್ರಿಕಾ ಮಾಧ್ಯಮ ಎಲ್ಲರೂ ಕೂಡಿ ಈ ಒಂದು ಸಹಾಯದಿಂದ ಇದನ್ನು ಮಾಡ್ತಾ ಇದ್ದೇವೆ. ಖಂಡಿತವಾಗಿ ಯಶಸ್ಸನ್ನು ಮಾಡುವ ತಮ್ಮ ಅವಶ್ಯಕತೆ ನಮಗೂ ಇದೆ. ತಮ್ಮ ವಾಹಿನಿ ಮುಖಾಂತರ ಏನಾದರೂ ಒಂದು 2 ಮಾತು ಹೊರಗೆ ಹೋದ್ರೆ ಮತ್ತು ಜನ ಇಲ್ಲಿ ಸೇರ್ತಾರೆ ಅಂತ ಹೇಳಿ ಬಯಸ್ತೇನೆ. ಧನ್ಯವಾದ. ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.